ವಿಟ್ಲದ ಬಾಕಿಲಗುತ್ತು ಕ್ಷೇತ್ರದಲ್ಲಿ ಶ್ರೀ ಉಳ್ಳಾಲ್ತಿ ವೈದ್ಯನಾಥೇಶ್ವರ ಹೊಸಮ್ಮ ಅಣ್ಣಪ್ಪ ಪಂಜುರ್ಲಿ ಬೆರ್ಮೇರ್ ವೈದ್ಯರುಗಳ ಹಾಗೂ ಇತರ ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ಶ್ರೀ ದೈವಗಳಿಗೆ ನೇಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಧಾರ್ಮಿಕ ಸಭೆ ನಡೆಯಿತು. ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಮಹಾಬಲ ಸ್ವಾಮೀಜಿ ಆಶೀರ್ವಚನ ನೀಡಿ ಹೃದಯ ಶ್ರೀಮಂತಿಕೆ ಎಲ್ಲದಕ್ಕಿಂತ ಮಿಗಿಲಾದದ್ದು. ಶ್ರದ್ಧಾ ಭಕ್ತಿಯ ಅರ್ಪಣೆಯಾಗದೆ ದೇವರ ಅನುಗ್ರಹ ಅಸಾಧ್ಯ ಎಂದು ಹೇಳಿದರು. ಈ ಮಂಡಲ ಕಲೆಗಾರಿಕೆಯ ಬಗ್ಗೆ ನಮಗೆ ತಿರುಂದ ಕೂಡಲೇ ತಿರುಂದಿರು ಬಾಕಿಲ ಗುತ್ತದ ಈ ಮಂಡಲದ ಬಂಧುಗಳು ಏತೋ ರಾತ್ರಿ ಏತೋ ಕಾಲುಕ ಪಂಜಿದ ಬಡವು ಕಣ್ಣದ ನಿಜೇನು ಬಡ್ದು ಈ ಒಂದು ಪೊರ್ಲು ಪೊಲಿಗೆ ರೇಸಿನ ಪೆರಬಡಾದಿ ಬಂದ ವೈದ್ಯರಿ ಐಟ್ಲ ಮಾಣಿ ಬಿಲ್ಲವ ಸಂಘದ ಅಧ್ಯಕ್ಷರು ಅಕ್ಕಿಲ್ಲ ಯುವಾಯಿಂದ ಘಟಕದ ಮಾತ ಬಂಧುಗಳ ಸೇರಿದ ಭಾರಿ ಆರ್ಥ ಕೆಲಸ ಮಾಡ್ತೀವಿ ಇತ್ತೆಲ್ಲ ಸುಧಾರಣೆ ಮಾಡ್ತೋದಿಲ್ಲ ನೀನು ತೋನಗ ಒಂದು ಜನಸಾಗರಣೆ ಮೂಲ ಕಾರ್ಯಕರ್ತರಾದ ತಪ್ಪ. ಮೆಸ್ಕಾಂನ ಕಾರ್ಯನಿರ್ವಾಹಕ ಇಂಜಿನಿಯರ್ ಜಯನಂದ ಪೂಜಾರಿ ಧಾರ್ಮಿಕ ಉಪನ್ಯಾಸ ನೀಡಿ ಮಾತನಾಡಿ, ಬಾಕಿಲಗುತ್ತು ವಿಶೇಷ ಶಕ್ತಿಯುಳ್ಳ ಕ್ಷೇತ್ರವಾಗಿ ಬೆಳೆದಿದೆ. ಕ್ಷೇತ್ರದ ದೈವಶಕ್ತಿಯ ಪ್ರಭಾವದಿಂದ ನಾವು ಧನಾತ್ಮಕ ವಿಚಾರಗಳೊಂದಿಗೆ ಬೆಳೆಯುವಂತಹ ಸುಯೋಗ ಕೂಡಿ ಬಂದಿದೆ ಎಂದರು. ಹೊಸಪ್ಪನ ಹೊಸಮ್ಮನ ಗುಡಿತೊಲೈ ಪೋನಗ ವರ್ಣಾರ ಪಂಜುರ್ಲಿ ಅಂಚನೆ ಇತರ ದೈವಲು ಅಕ್ಲೆಗೆ ನಮ್ಮ ನಮಸ್ಕಾರ ಮತ್ತೊಂದು ಬರಂಬುಲ್ಲ. ವೈದ್ಯನಾಥ ಅಂಚನೆ ಅಣ್ಣಪ್ಪ ಪಂಜುರ್ಲಿ ದುಂಬು ಬನ್ನಗ ಸತ್ಯ ಪ್ರಮಾಣದ ನಡೆ ಈ ಭೂಮಿಡುಂಟು. ಸತ್ಯ ಪ್ರಮಾಣ ಅಪ್ಪೆ ಉಲ್ಲಾಲ್ತಿನ ಸತ್ಯ ಪ್ರಮಾಣದ ನಡಕು ತರೆತಗ್ಗಾದ ದುಂಬು ಬನ್ನಗ ದಿನಾಲ ನಾಗದೇವರು ಬತ್ತದು ಈ ಪುಣ್ಯದ ಕೆರೆ ಬೆರ್ಮೆರ್ನ ಕೆರೆಟ್ಟು ಈಜಾಡ್ನಂಚಿನ ಪುಣ್ಯ ಪುಣ್ಯ ನೀರುಡು ಪುಣ್ಯದ ತೀರ್ಥದ ಪ್ರಸಾದ ತೀರ್ಥನ ದೆತೊಂದಂಚಿನ ಬೆರ್ಮೆರ್ನ ಕೆರೆ ಉಂಟು. ಇನವುಲ್ಲ ಬಂಟೆರ್ನ ಗರಡಿ ಈ ಕ್ಷೇತ್ರಡು ಒಂದು ವಿಶೇಷವಾದ ಸ್ಥಾನ ಪಡೆದು. ಬಾಕಿಲಗುತ್ತು ಆಡಳಿತ ಟ್ರಸ್ಟ್ ಅಧ್ಯಕ್ಷ ವಸಂತ ಪೂಜಾರಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕೊಬ್ರಿಮಠ ತಂತ್ರಿ ಗೋಪಾಲಕೃಷ್ಣ ಬನ್ನಿಂದಾಯ, ಮಾರ್ಗದರ್ಶಕರಾದ ಸುದರ್ಶನ ಭಟ್ ಹಾಗೂ ವಸಂತ ಪೂಜಾರಿ ಅವರನ್ನ ಸನ್ಮಾನಿಸಲಾಯಿತು. ಬ್ರಹ್ಮಕಲಶ ಸಮಿತಿ ಸಂಚಾಲಕ ಮಾಜಿ ಶಾಸಕ ಎ ರುಕ್ಮಯ್ಯ ಪೂಜಾರಿ, ಬಿಲ್ಲವ ಮಹಾಮಂಡಳದ ಅಧ್ಯಕ್ಷ ರಾಜಶೇಖರ ಕೊಟ್ಯಾನ್, ಅನಂತಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸನತ್ ಕುಮಾರ್ ರೈ, ಗೆಜ್ಜಗಿರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಪೀತಾಂಬರ ಹೆರಾಜೆ, ತಾಲೂಕು ಪಂಚಾಯತ್ ಸದಸ್ಯೆ ಗೀತಾ ಚಂದ್ರಶೇಖರ್, ಮಾಣಿ ಉಳ್ಳಾಲ್ತಿ ಕ್ಷೇತ್ರದ ಮುಕ್ತೇಸರರಾದ ಸಚಿನ್ ರೈ, ಮಾಣಿ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ನಾರಾಯಣ ಸಾಲ್ಯನ್, ಉದ್ಯಮಿಗಳಾದ ಸಂತೋಷ್ ಕುಮಾರ್ ಕೊಟ್ಟಿಂಜ, ಅಜಯ್ ಬಿ, ಯುವ ವಾಹಿನಿ ಕೇಂದ್ರ ಸಮಿತಿ ಅಧ್ಯಕ್ಷ ನರೇಶ್ ಕುಮಾರ್ ಸಸಯಿತ್ಲು, ವಿಟ್ಲ ಬಿಲ್ಲವ ಸಂಘದ ಅಧ್ಯಕ್ಷ ಜಗದೀಶ್ ಪೂಜಾರಿ, ಕಲ್ಲಡ್ಕ ಬಿಲ್ಲವ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ಹರೀಶ್ ಪೂಜಾರಿ ಬಾಕಿಲಗುತ್ತು, ಕೋಶಾಧಿಕಾರಿ ಹರೀಶ್ ಸಾಲ್ಯಾನ್ ಬಾಕಿಲಗುತ್ತು, ಜತೆ ಕಾರ್ಯದರ್ಶಿ ಲಕ್ಷ್ಮಣ ಪೂಜಾರಿ, ಟ್ರಸ್ಟಿಗಳಾದ ನಾರಾಯಣ ಪೂಜಾರಿ, ವಿಶ್ವನಾಥ ಕೆಂಗುಂಟೇಲು, ಜನಾರ್ದನ ಪೂಜಾರಿ ಬಾಕಿಲಗುತ್ತು, ಸಂಕಪ್ಪ ಪೂಜಾರಿ ಮಾಡಾವು, ಮೋನಪ್ಪ ಪೂಜಾರಿ, ಶ್ರೀಮತಿ ಪುಷ್ಪ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.